ಸೊಲ್ಮೆನು ನಮ್ಮ ಕುಡ್ಲ ತುಳುವಾರ್ತೆರು ಪಡುಬೆದರದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ವರ್ಷದ ಕಟ್ಟದಪ್ಪ ಸೇವೆ 2 ದಿನ ನಡೆತಂಡೆ. ಸುದನೀರು ಒಡ್ಡದ್ ಕಟ್ಟನ ಕಟ್ಟ ಜೋರು ಬರ್ಸೋಗು ಅಪಗಪಗ ಕಡಿನಾಗ ಬೆನ್ನಿದಕ್ಲು ದೇವೇರಡ ಪ್ರಾರ್ಥನೆ ಮಲ್ತದ ಗೆಲ್ಮೆ ಪಡೆದ ಸಂದಾಯನ ವಿಶೇಷ ಸೇವೆನೆ ಈ ಕಟ್ಟದಪ್ಪ ಸೇವೆ ಆದುಂಡು. ಪಡುಬೆದ್ರದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಶುಕ್ರವಾರ ಬುಕ್ಕ ಶನಿವಾರ ಇಂಜ 2 ದಿನ ವರ್ಷದ ಕಟ್ಟದಪ್ಪ ಸೇವೆ ನಡೆತಂಡೆ. ಪಿರಾಕದ ಕಾಲಡು ಮರೀರದ ಪೊರ್ತು ಪಡುಬೆದ್ರ ಕಾಮಿನಿ ಸುದಿತ ನೀರಿನ ಒಡ್ಡಾದು ಕಟ್ಟದು ಬೆನ್ನಿ ಸಾಗೋಲಿಗೆ ಗಳಸೊಂದಿತ್ತೇರು. ಕಟ್ಟ ಕಟ್ಟಂಡಲ ಭಾರಿ ಬರ್ಸೋಗು ಕಟ್ಟ ಅಪಗಪಗ ಕಡಿಯೊಂದು ಪುನಗ ಊರ್ದಕ್ಲು ಗ್ರಾಮದ ದೇವಸ್ಥಾನಡು ಕೈ ಮುಗಿದು ಕಟ್ಟದಪ್ಪ ಸೇವೆ ಸಂದಾಯಿ ಬೊಕ್ಕ ನೀರ್ದ ಕಟ್ಟ ಕಡಿಯುನ ಉಂತುರುಂದು ನಂಬಿಕೆ ಉಂಡು. ಇತ್ತೆ ಮಾತಿರ್ಲ ಒಟ್ಟಾದು ಕಟ್ಟದಪ್ಪ ಸೇವೆ ಕೊರ್ಪನೋ ಭಾರಿ ಪುದರ ಪಡೆತಂಡೆ. ಈ ಸರ್ತಿ ಎಣ್ಪ ಮುಡಿ ಅರಿತ ಪೊಡಿಕ್ 180 ಕಿಲ ಪೊರಿ ಬೊಕ್ಕ 700 ಕಿಲ ಪರಂದು 2 ಸಾರ ತಾರಾಯಿ 10 ಕಿಲ ಏಲಕ್ಕಿ 2 ಟನ್ ಬೆಲ್ಲ ಪಾಡ್ದು ಕಟ್ಟದಪ್ಪ ತಯಾರು ಮಲ್ತದು ದೇವರಿಗೆ ಅರ್ಪಣೆ ಮಲ್ತದೇರು. ಕಾಂಡೆಡ್ದೆ ಉಂದಿನ ಮಲ್ಪೆರೆ ಅಟಣೆ ಮಲ್ತಂದು ಅಜಿಪ್ಪ ಡಬ್ಬಿ ಎಣ್ಣೆ ಗಳಸದು ಮಾಮಲ್ಲ ಬಾಣಲೆಡ್ ಕಾಯ್ತದು 1.5 ಲಕ್ಷದಾತ ಕಟ್ಟದಪ್ಪ ಈ ಸರ್ತಿ ತಯಾರಾದಿತ್ತಂಡು. ಬೇತೆ ಬೇತೆ ಕಡೆಡ್ದು ಬತ್ತನ ಅಟ್ಟಿಲ್ದ ಭಟ್ರನಕ್ಲು ಈ ಕಾರ್ಯೊಡಿತ್ತೇರು. ಕಾಂಗ್ರೆಸ್ ಬಿರಿಸಾಯದಕ್ಕಿನ ಭಾರಿ ವಿರೋಧದ ನಡುಟ್ಲ ಮುಲ್ಕಿದ ಹಳೆಯಂಗಡಿ ಗ್ರಾಮ ಪಂಚಾಯತ್ ಬಿಜೆಪಿ ಅಧಿಕಾರ ಪತ್ತದಂಡು. ಶುಕ್ರವಾರ ಮಧ್ಯಾಹ್ನದ ಶುರು ಆಯಿನ ಓಟದ ಕಾರ್ಯ ಬಯ್ಯ 6 ಗಂಟೆ ಮುಟ್ಟ ನಡೆತದು ಬಿಜೆಪಿ ಗೆದ್ದುದಂಡು. ಕಾಂಗ್ರೆಸ್ ಬೇರಿಸಾಯದಕ್ಕಿನ ಭಾರಿ ವಿರೋಧದ ನಡುಟ್ಲ ಮುಲ್ಕಿದ ಹಳೆಯಂಗಡಿ ಗ್ರಾಮ ಪಂಚಾಯತ್ ಬಿಜೆಪಿಗೆ ಪೋತುಂಡು. ಶುಕ್ರವಾರ ಮಧ್ಯಾಹ್ನದ ಶುರು ಆಯಿನ ಓಟದ ಕಾರ್ಯ ಬಯ್ಯ 6 ಗಂಟೆ ಮುಟ್ಟ ನಡೆತದು ಅಕೇರಿಯಾಂಡು. ಭಾರಿ ಕಡಿಸಿದು ಓಟು ನಡತಿನ ದಾಖಲೆ ಹಳೆಯಂಗಡಿ ಪಂಚಾಯತ್ದ ಪಾಲ್ಗೆ ಬೂಡ್ದುಂಡು. ಮೂಡುಬೆದ್ರ ವಿಧಾನಸಭಾ ಕ್ಷೇತ್ರದ ಸುತ್ತುಡು ಆಜಿ ಗ್ರಾಮ ಪಂಚಾಯತ್ಲೇನ ಓಟು ನಡೆದಿದ್ದು ಮಾತ ಕಡಿಟ್ ಬಿಜೆಪಿ ಬೆರಿಸಾಯದಕ್ಲು ಗೆಂದಿತ್ತೇರೆ. ಅಯೋಧ್ಯೆ ಲಡಾಯಿಡ್ದಿಂಚ ಹಳೆಯಂಗಡಿ ಸೂಕ್ಷ್ಮ ಪ್ರದೇಶ ಅದು ಗುರುತು ಮಲ್ತೊಂದುಂಡು. ಆತ ಮಾತ್ರ ತಂದೆ 2 ಪಕ್ಷಗಳಿಗೆ ಪ್ರತಿಷ್ಠಿತ ಕಲಾ ಆದಿತ್ತಂಡು. ಸಮಬಲ ಸದಸ್ಯರು ಇತ್ತನ ಪಂಚಾಯತ್ದ ಓಟು ಭಾರಿ ಉಮೇದಿಗೆ ಕಾರಣ ಆದಿತ್ತಂಡು. 2 ಪಕ್ಷದಕ್ಲೆಗ್ಲ ಅಕ್ಲಾಕ್ಲಿನ ಅಭ್ಯರ್ಥಿಲು ಗೆಂದುವೇರೆಂದು ನಂಬುದಿತ್ತೇರು. ಅಂಡ ಅಕೇರಿಗೂ ಬಿಜೆಪಿ ಬೇರಿಸಾಯದ ಅಭ್ಯರ್ಥಿಲು ಗೆಂದು ನಡೆದವರ ಕಾಂಗ್ರೆಸ್ ಬೇರಿಸಾಯದಕ್ಲಿನ ಏವರಿಗೂ ಕಾರಣ ಅಂಡು. ಅಂಡ ಪೊಲೀಸರು ಇತ್ತು ನಡೆದವರ ಸ್ಥಿತಿಗತಿ ಕೈ ಮೇಡ್ದಜೆ. ಅಂಡ ಅಧಿಕಾರಲೇನು ಮೂಜನೆ ಲಿಂಗದಕ್ಲು ಪಂಡದ ಘೋಷಣೆಲೆತ್ತದು ಬೋರ್ಚಾಂದಿನ ನಿರ್ಣವು ಸೋಜಿಗ ಆದಿತ್ತಂಡು. ಮುಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 6 ಗ್ರಾಮ ಪಂಚಾಯತಿಗಳಿಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. 6 ಗ್ರಾಮ ಪಂಚಾಯತಿಗಳಲ್ಲೂ ನಮ್ಮದೇ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿಗಳು ವಿಜಯಶಾಲಿಯಾಗಿದ್ದಾರೆ. ನಿನ್ನೆ 2 ಗ್ರಾಮ ಪಂಚಾಯತಿಗಳಲ್ಲಿಯೂ ನಾವೇ ಜಯಗಳಿಸಿದ್ದೇವೆ. ಇವತ್ತು ನಾವು ಬಹಳ ಅಡೆತಡೆಗಳ ನಡುವೆ, ಕಾನೂನಾತ್ಮಕವಾದಂಥ ಅಡೆತಡೆ ಅಲ್ಲ, ಇವತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯ ಒಬ್ಬರ ಸದಸ್ಯತ್ವ ರದ್ದಾಗಿದೆ. ಹೈಕೋರ್ಟ್ ರದ್ದು ಮಾಡಿದೆ. ಅವರ ಭ್ರಷ್ಟಾಚಾರದಿಂದಾಗಿ ಅವರ ಚುನಾವಣೆಗೆ ನಿಲ್ಲಬಾರ್ದು ಅಂತ ಹೇಳಿಕೊಂಡು ಆದೇಶ ಮಾಡಿದೆ. ಅದನ್ನು ಮೀರಿ ಅವರು ಚುನಾವಣೆಗೆ ನಿಂತರು. ಇವತ್ತು ಅವರಿಗೆ ವೋಟಿಂಗ್ ರೈಟ್ಸ್ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಅವರನ್ನು ತಿರಸ್ಕರಿಸಿದೆ. ಆದ್ದರಿಂದ ಸಮಬಲ ಇದ್ದಂಥ ಹಳೆಯಂಗಡಿ ಗ್ರಾಮ ಪಂಚಾಯತಲ್ಲಿ ಯಾವುದೇ ರೀತಿಯಲ್ಲಾದರೂ ಏನು ಮಾಡಿ ಆದರೂ ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರದ ಒಂದು ಇದನ್ನು ಏನು ಅಧಿಕಾರವನ್ನು ದುರುಪಯೋಗಪಡಿಸಿ ಆದರೂ ಈ ಪಂಚಾಯತನ್ನು ತಾವು ಗೆಲ್ಲಬೇಕು ಅಂತ ಇವತ್ತು ಕಾಂಗ್ರೆಸ್ ಬೆಂಬಲಿತ ಕೆಲವು ನಾಯಕರು ಇಲ್ಲಿ ಬಂದು ಬಹಳ ಒತ್ತಡ ಹಾಕಿದ್ರು. ಇಲ್ಲಿ ಆರ್ ಒ ಮತ್ತು ಇವತ್ತು ಪೊಲೀಸ್ ಇಲಾಖೆಗೆ ಸವಾಲಾಗಿ ಸ್ವೀಕರಿಸಿದ್ದು. ಬೆಳಿಗ್ಗೆ
11 ಗಂಟೆಗೆ ನಾಮಪತ್ರವನ್ನು ತಗೊಂಡವರು 1 ಗಂಟೆಗೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಬೇಕಿತ್ತು. 5:15 ಗಂಟೆಗೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿ ಹಲವಾರು ಅಡೆತಡೆಗಳನ್ನು ಅವರು ಒಡ್ಡಿದ್ರು, ಗಲಾಟೆ ಮಾಡಿದ್ರು, ಏನೇನು ಮಾಡಿದ್ರೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಇವತ್ತು ಬಹಳ ಸಮಾಧಾನವಾಗಿ ಪೊಲೀಸರು ಮತ್ತು ಕಾನೂನು ಏನು ಹೇಳ್ತದೆ ಅದಕ್ಕೆ ತಲೆಬಾಗಿ ನಾವು ಗೌರವ ಕೊಟ್ಟು ನಿಂತಿದ್ದೇವೆ. ಇವತ್ತು ಚುನಾವಣೆ ಆದ ಬಳಿಕ ನಾವು ವಿಜಯಿಯಾಗಿ ಘೋಷಣೆ ಆದ ಬಳಿಕನೂ ಇವತ್ತು ಈ ಭಾಗದಲ್ಲಿ ಸ್ಪರ್ಧೆ ಮಾಡಿದಂಥ ಒಬ್ಬ ಏನು ಮಿಥುನ್ ರೈ ಇವತ್ತು ಅವರ ಕಾರ್ಯಕರ್ತರನ್ನು ಹಿಡ್ಕೊಂಡು ಇವತ್ತು ನಮ್ಮಲ್ಲಿ ಗಲಾಟೆಗೆ ಬಂದು ಪೊಲೀಸರ ಮೇಲೆ ಎರಗಿ ತಪ್ಪದ ಬೇರೆ ಬೇರೆ ಭಾಷೆಯಲ್ಲಿ ಬೇಡದ ಭಾಷೆಯಲ್ಲಿ ಇವತ್ತು ಮಾತಾಡಿ ಇವತ್ತು ಗಲಾಟೆ ಎಬ್ಬಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ನಾವು ಕಾನೂನಿಗೆ ಗೌರವ ಕೊಟ್ಟು ಅದನ್ನು ಯಾವುದನ್ನು ಲೆಕ್ಕಿಸದೆ ನಮ್ಮ ಕಾರ್ಯಕರ್ತರು ನಾವು ಸಮಾಧಾನವಾಗಿ ಇದ್ದು ಇವತ್ತು ಹಳೆಯಂಗಡಿ ಗ್ರಾಮ ಪಂಚಾಯತಿನ ದ್ವಿತೀಯ ಅವಧಿಗೆ ನಾವು ಅಧಿಕಾರದ ಗದ್ದುಗೆಗೆ ಹೇರಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಮುಸ್ಲಿಂ ಜವಂದಿರು ಬುರ್ಕ ಮಾಪನ ವಿಡಿಯೋ ಒಂಜಿತ್ತೆ ಸುದ್ದಿ ಆತನು ವಿಡಿಯೋದ ಒಟ್ಟಿಗೂ ಮುಸ್ಲಿಂ ಜವಂದಿಲೆಗೆ ಪೊಡಿಪದ್ನಲ ಉಂಡು ತಿರಿದು ಬೈದಂಡು. ಮುಸ್ಲಿಂ ಜವಂದಿರು ಬುರ್ಕ ಮಾಪನ ವಿಡಿಯೋ ಒಂಜಿತ್ತೆ ಸುದ್ದಿ ಆತನು ವಿಡಿಯೋದ ಒಟ್ಟಿಗೂ ಮುಸ್ಲಿಂ ಜವಂದಿಲೆಗೆ ಪೊಡಿಪದ್ನಲ ಉಂಡು ತಿರಿದು ಬೈದಂಡು. ಪುತ್ತೂರು ಜೇಎಲ್ ಮಾಲ್ಗ್ ಬತ್ತನ ಮುಸ್ಲಿಂ ಪುಂಜನಕ್ಲು ಮಾಲ್ದವುಲಾಯಿ ಬುರ್ಕ ಮಾತದು ಸಿನಿಮಾ ತೂಂದುಲ್ಲಿருந்து ವಿರೋಧ ಬೈದಂಡು. ಅಂಚದು ಪೋಷಕರು ಜೋಕ್ಲಿನ ಬಗೆಟ್ ಗುಮನ ಕೊರಡಾತಂಡು. ಎಲ್ಲೆ ಆಪನ ಬೋಡ್ಚಾಂದಿ ಸಂಗತಿಗೆ ನಿಕ್ಲೆ ಜಬದಾರಿ ಆಪರಂದ್ಲ ಸಾಮಾಜಿಕ ಜಾಲತಾಣಗಳು ಪೋಡಿಪವನುಂಡು. ಈ ಸಂಗತಿ ಪುತ್ತೂರ್ದ ಮಾಲ್ ಒಂಜೆಟ್ಟು ನಡತದನೆಂದು ತಿಳಿದು ಬೈದಿದೆ. ಕಲಾವಿದರಿಗೆ ರಾಜ್ಯಕ್ಕೆ ಜಾತಿ ಧರ್ಮ ಇಜ್ಜಿ ಕಲಾವಿದರು ಮಾತಿರ್ಲ ಒಂಜೆ ಎಂದು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಪಂತೇರು. ಕುಡ್ಲದ ಪುರಭವನೋಡು ನಡತ್ನ ಕುಸಾಲ್ದ ಕಲಾವಿದರು ಕುಡ್ಲ ಬೆದ್ರ ಒಂದಿತ 5ನೇ ವರ್ಷದ ಲೀಸ್ಡಾರು ಪಾತಿರಿಯರು. ಕಲಾಶ್ರೀ ಕುಸಾಲ್ದ ಕಲಾವಿದರು ಕುಡ್ಲ ಬೆದ್ರ ಒಂದಿತ 5ನೇ ವರ್ಷದ ಲೀಸ್ ಬೊಕ್ಕ ಈ ವರ್ಷದ ಹೊಸ ನಾಟಕದ ಪುದರ ಬಿಡುಗಡೆ ಕಾರ್ಯಕ್ರಮ ಸಾಧಕರಿಗೆ ಸಮ್ಮಾನ ಕುಡ್ಲದ ಪುರಭವನೋಡು ನಡತಡು. ಶಾಸಕರು ವೇದವ್ಯಾಸ ಕಾಮತ್ ಹೊಸ ನಾಟಕ ತಿಗಲಿಗು ದೀವಂಡಿರು ಪಂಪಣ ಪುದರ ಬಿಡುಗಡೆ ಮಲ್ತದು ಎಡ್ಡೆಪ್ಪು ಬಯಕಿರು. ಕಲಾವಿದರು ಬೊಕ್ಕ ನಿರ್ದೇಶಕರು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಪಾತಿರ್ದು ಇಂಚಿಪದ ದಿನಕಡು ರಾತ್ರಿ 2 ಗಂಟೆ ಮುಟ್ಟ ನಡಪುನ ನಾಟಕ ಇತ್ತಂಡ ಅವು ತುಳು ನಾಟಕ ಮಾತ್ರ ಅಂಚಿನ ಶಕ್ತಿ ಈ ನಾಟಕ ಕಲೆಕೊಂಡು ಕಲಾವಿದರಿಗೆ ಜಾತಿ ಧರ್ಮ ರಾಜಕೀಯ ಇಜ್ಜಿ ನಮ್ಮ ಮಾತ ಒಂಜೆ ಎಂದು ಪಂಡಿರು. ಬರೋ ಕ್ಷೇತ್ರದ ಸಾಧನೆ ಮಲ್ತಿನ ಹರೆಕಲ ಹಾಜಬ್ಬ ಶ್ವಾನ ಪ್ರೇಮಿ ರಜನಿ ಶೆಟ್ಟಿ, ಕಲಾಕ್ಷೇತ್ರದ ಸಾಧನೆ ಮಲ್ತಿನ ಪ್ರಕಾಶ್ ಶೆಟ್ಟಿ ಧರ್ಮನಗರ, ಆರೋಗ್ಯ ಕ್ಷೇತ್ರಡು ನಾಟಿ ವೈದ್ಯರು ಉಗ್ಗಪ್ಪ ಪೂಜಾರಿ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ನಾಟಕ ಬೊಕ್ಕ ಸಿನಿಮಾ ನಿರ್ದೇಶಕರು ವಿಜಯಕುಮಾರ್ ಕೊಡಿಯಲ್ ಬೈಲ್, ಬಿಜೆಪಿ ನಾಯಕಿ ದುಂಬುದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ, ನಮ್ಮ ಟಿವಿದ ಶಿವಶರಣ್ ಶೆಟ್ಟಿ, ಕಲಾವಿದರು ಭೋಜರಾಜ್ ಓಮಂಜೂರು ಬೊಕ್ಕ ಸ್ವರಾಜ್ ಶೆಟ್ಟಿ ಪಾಲ್ದೆ ತುಂಡಿರು. ನಾಲಾಯ್ ಮಗುರುಜಿ ನಾಟಕ ಪ್ರದರ್ಶನ ಆಂಡ್
15 ವರ್ಷದಷ್ಟು ಶುರುವಾಗಿರ್ತಕ್ಕಂಥ ಕಲಾಶ್ರೀ ಕುಸಾದ ಕಲಾವಿದರು ಕೊಟ್ಟರಿಂದ ನಾನು ಸುಮಾರು ವರ್ಷದಿಂದ ಯುವಕರು ಮಸ್ತ್ ರಂಗಭೂಮಿ ಮಸ್ತ್ ಬೆಂದು ಕೆಲಸ ಮಾಡಿದ್ದೇನೆ. ಇನಿ ಆಯ್ತು ವಾರ್ಷಿಕೋತ್ಸವ ಆಚರಣೆ ಮಾಡಿದ್ದೇನೆ. ಗಮನವು ಬೈದಲಜ್ಜ ಇನಿ ದೇವರ ಪ್ರಾರ್ಥನೆ ಅವು ಗಣಪತಿ ದೇವರನ್ನೇ ಮಲ್ಕೋಬೇಕಾಗ್ತದೆ. ವಿನಾಯಕ ಅವು ಏನೇನು ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ಗಮನ ಬೈದ ವಿನಾಯಕ ಶ್ರೀ ಗಣಪತಿ ದೇವರನ್ನ ಪ್ರಾರ್ಥನೆ ಅವು 8 ನಿಮಿಷ 2 ಲಕ್ಷ ವೇದಿಕೆ ಮಸ್ತ್ ಗಣ್ಯ ರಡ್ಡಿ ಟಿ ವಿ ಒಂಜಿಲ್ಲ ರಡ್ಡಿ ಟಿ ವಿ ಒಂದು ನಮ್ಮ ಟಿ ವಿ ಒಂದು ನಮ್ಮ ಕೂಡ ರಡ್ಡಿ ಟಿ ವಿ ದಾವಣೆ ಯೋಗ್ಯಾಗಿ ಮಾತೆಲ್ಲ ಕೊಡು ಒಂದು ಎಟ್ಟೆ ಒಂದು ನಿರ್ಮಲ ಮನಸ್ಸಿನಲ್ಲಿ ತಂಡ ಭೇದ ಭಾವ ಇದ್ದಾಗ ಪ್ರತಿಯೊಂದು ತಂಡದ ನಾಟಕಗಳು ಹೋಗ್ಬೇಕು, ಪ್ರತಿ ಎಣ್ಣೆಗಳ ಬರ್ಬೇಕು, ವಿಜಯಗಳ ಹೋಗ್ಬೇಕು, ತುಳುನಾಡದ ಪ್ರತಿ ತಂಡಗಳು ಒಂದು ಆತ್ಮೀಯ ನಂಟು. ಆ ತಂಡವು ಸಂದೀಪು ಎಂಗಳೊಂದು ಆಪತ್ತು ಬಂದಿದೆ ಏರ್ಲೆಜ್ಜಿ ನನ್ನ ಕಾಲೇ ಹೊಲ್ಲ ಮತ್ತೆ ಮಧ್ಯಾಹ್ನ ಬತ್ತೆ ಹೆಣ್ಣು ಕುಲ್ಲಿ ರಾತ್ರಿ ಭಾರಿ ಶೋ ಮತ್ತೆ ಅಂಚಿನ ಟ್ಯಾಲೆಂಟ್ ಅದ ಹುಡುಗಿ ಸಂದೀಪ್ ಮಸ್ತ್ ಶೋ ಹೆಂಗೆ ಮಸ್ತ್ ನಾಟಕಗಳು ಹೆಂಗೆ ಹೆಂಗಳಿಗೆ ಕೆಲವು ಅನಿವಾರ್ಯತೆ ನನಗೆ ಬರ್ತದೆ ಸಹಾಯ ಮಾಡ್ತೇನೆ ಹುಡುಗಿ. ಇನಿ ಆಗಿ ತಂಡವನ್ನು ಕಟ್ಟದೆ ಒಂದು ತಂಡವನ್ನು ಕಟ್ಟೋಣ ಅಷ್ಟೇ ಆಯ್ತು ಬಿಟ್ಟು ಮೂರನೇ ಹಾಗೆ ಗೊತ್ತು ಯಾರು ವಿಜಯಗಳ ಬದುಕಿದವರಿಗೆ ಒಂದು ಭಾರಿ ಒಂದು ಯಶಸ್ಸುದ ಕಾರ್ಯಕ್ರಮದ ಮಧ್ಯೆ ನಾಲ್ಕೈದು ಈ ಕರಾವಳಿದ ತುಳುನಾಡಿಗೆ ಕೊಡುಗೆ ಕೊಟ್ಟಂತಿನ ಗೌರವಾನ್ವಿತ ಬಂಧುಗಳಿಗೆ ಸನ್ಮಾನ ಪಂಚಿನ ಕಾರ್ಯಕ್ರಮದ ವೇದಿಕೆ ಉಪಸ್ಥಿತಪಂಚಿನ ಪೂರ ಆದರಣೀಯ ಹಿರಿಯ ಕಲಾವಿದರಿಗೆ ಅಷ್ಟಾಂಗ ವಂದನೆ ಮಾಡಿದ್ದಾರೆ. ಪೂರ ಹಿರಿಯ ಕಲಾವಿದರು ಭಾರಿ ಒಂದು ಖುಷಿಯಾಗಿ ಈ ಒಂದು ವೇದಿಕೆ ನನಗೆ ಮಾಧ್ಯಮದಲ್ಲ ಒಳ್ಳೆಯದು, ಕಲಾವಿದರಲ್ಲ ಒಳ್ಳೆಯದು, ರಾಜಕಾರಣಗಳು ನಾನು ನಮ್ಮೆಲ್ಲ ದೇವರ ಹತ್ರ ನಡೆದ ವಿಜಯನಗರ ಬಂದು ನಾನು ರಾಜಕಾರಣಕ್ಕೆ ಮಧ್ಯಡಿದ್ದೆ ಮತ್ತು ಒಂಚೂರು ಮಾಧ್ಯಮದಾಗ ನೋಡ್ತೀನಿ ಅಲ್ಪ ಕೈ ತಲ್ಪ ಬಟ್ ಲಾಸ್ಟ್ ಆದರೆ ಕಲಾವಿದರನ್ನ ಮಧ್ಯೆ ಬರ್ತಂತೆ ದಾಯಾಗಿ ಪಂಡಿಕೆ ಐಕ್ಯ ಪಂಡೆ ಕಲಾವಿದರನ್ನ ಬಿಟ್ಟು ಅದನ್ನ ಅಭಿಮಾನ ನಕ್ಕಲ ಉಪ್ಪುನಂಚಿನ ಆಶೀರ್ವಾದ ಶಾಶ್ವತ ರಾಜಕಾರಣಕ್ಕೆ ಮಿತ್ತು ಉಪ್ಪುನ ಆಶೀರ್ವಾದ ಶಾಶ್ವತ ಅಂತ ಅಂಚಾದ ನಿಖಿಲ ಮಧ್ಯವನ್ನು ತುಂಬಿಕೊಂಡ ನಮ್ಮ ಮಿಕ್ಕಲ ಉಪ್ಪುನ ಆಶೀರ್ವಾದ ಶಾಶ್ವತ ಆವಡೆ ಅಂದರೆ ಮನೆ ನಿಖಿಲ ಮಧ್ಯದ ಭೋಜನ ಪ್ರಯತ್ನ ಅಂಚಾದ ಕಲಾವಿದರನ್ನ ಅತನ ಭಾರಿ ಒಂದು ಚಟುವಟಿಕೆ ಇದ್ದಿನ ಬಂದ ಅನ್ನ ಅತನ ಪರಿಸ್ಥಿತಿ ವಾರಿಕೆ ಇರ್ತಿರಲ್ಲ ಮನಸ್ಸಿದ ವಾರಿದ ಚಿಂತನೆ ದುಃಖ ಬೇಜಾರು ಖುಷಿ ಅಕ್ಕಲು ಇಂಚಿನ ಸಂದರ್ಭಗಳು ಇರ್ತಿರಲ್ಲ ಎದುರು ಕುಲ್ಲು ನೆಚ್ಚಿನ ಪ್ರೇಕ್ಷಕರಿಗೆ ಖುಷಿ ಮಾಡ್ಬೋದು, ಸಂತೋಷ ಕೊಡು ತೆಲ್ಪ ಭಾರಿ ಭಂಗದ ಪರಿಸ್ಥಿತಿ ಅವು ಬಯ್ಯರ 8 ಗಂಟೆಗೂ ಮಧ್ಯರಾತ್ರಿ 12 ಗಂಟೆಗೂ ಜೀವದ ಆರಾಮಕ್ಕೂ ಇದರ ಓಲವನ್ನು ಕೂಡ ಬಂದಿದ್ದೇನೆ ಎಂಜಿನ ಇರ್ತಲ್ಲ ಅವನಿಗೆ ವಿಶೇಷವಾದ ಕೊಡುಗೆ ಆ ಕಲಾವಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಿಕ್ಷಣ ಇಲಾಖೆ ಕೂಡ್ಲ ಉತ್ತರದ ನೆಲೆಟ್ಟು ನಡಪಾಯಿನ ತಾಲೂಕು ಮಟ್ಟದ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆ ವಿಭಾಗದ ಕರಾಟೆ ಪಂತಡು ಐಕೆಎಂಎ ಪದಂಗಡಿ ಶಾಖೆದ ತ್ರಿಶೂಲ್ ಶೆಟ್ಟಿ ಸುರುತ ಸ್ಥಾನ ಪಡೆದು ನನ್ನ ಜಿಲ್ಲಾ ಮಟ್ಟದ ಪಂತಗು ಪೋಯರೆ ಸಜ್ಜಾತಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಿಕ್ಷಣ ಇಲಾಖೆ ಕೂಡ್ಲ ಉತ್ತರದ ನೆಲೆಟ್ಟು ನಡಪಾಯಿನ ತಾಲೂಕು ಮಟ್ಟದ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆ ವಿಭಾಗದ ಕರಾಟೆ ಪಂತುಡು ಐಕೆಎಂಎ ಪದಂಗಡಿ ಶಾಖೆದ ತ್ರಿಶೂಲ್ ಶೆಟ್ಟಿ ಸುರುತ ಸ್ಥಾನ ಪಡೆದು ಜಿಲ್ಲಾ ಮಟ್ಟಗೂ ಏರಿದೆ. ಗದಗಡ್ ನಡತಿನ ರಾಷ್ಟ್ರೀಯ ಮಟ್ಟದ ಪಂತುಡು 2ನೇ ಸ್ಥಾನ ಬುಕ ಕೇರಳದ ತ್ರಿಶೂಲ್ ನಡತಿನ ಅಂತಾರಾಷ್ಟ್ರೀಯ ಪಂತುಡು 3ನೇ ಸ್ಥಾನ ಗೆಂದಿನ ತ್ರಿಶೂಲ್ ಐಕೆಎಂಎ ಶಾಖೆದ ನಿತಿನ್ ಸುವರ್ಣ ಬುಕ ಶಿವಪ್ರಸಾದ್ ಮುಕ್ಲಡ ತರಬೇತಿ ಪಡೆ ಹೊಂದಿತ್ತು. ನಮ್ಮ ಕೂಡದ ಡಾಕ್ಟರ್ ಪ್ರಿಯಾ ಹರಿಶೇರ್ನ ದೇಶದ ಸಹಕಾರಿ ಕ್ಷೇತ್ರದ ಕಾನೂನು ಬದಲಾವಣೆ ಮಲ್ಪು ನಡೆದು ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬುಡಿದು ಬುಡಿಯರೆ ಸರ್ಕಾರವು ಕೇಂಡೊಂದೆಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಂತೇರು ಕುಡ್ಲ ಪ್ರೆಸ್ ಕ್ಲಬ್ದ ಕಡೀರ್ದ ಪ್ರೆಸ್ ಕ್ಲಬ್ ಪುರಸ್ಕಾರದ ಮರ್ಯಾದೆ ಪಡೆದು 6 ಪಾತೇರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುಡ್ಲ ಪ್ರೆಸ್ ಕ್ಲಬ್ ಬುಕ್ಕ ಪತ್ರಿಕಾ ಭವನ ಟ್ರಸ್ಟ್ದ ನಿಲೆಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ಗೆ ಸುರುತ ಪ್ರೆಸ್ ಕ್ಲಬ್ ಪುರಸ್ಕಾರದ ಮರ್ಯಾದೆ ಕೊರಕುನ ಬೊಕ್ಕ ಪ್ರೆಸ್ ಕ್ಲಬ್ ಮರ್ಯಾದೆ ಪುರಸ್ಕಾರ ಕಾರ್ಯಕ್ರಮದ ಉದಿಪನಲೇಸು ಶನಿವಾರ ಕುಳದ ಪತ್ರಿಕಾ ಭವನಡು ನಡತಂಡು. ಪ್ರೆಸ್ ಕ್ಲಬ್ ಗುರ್ಕಾರ್ಯರು PB ಹರೀಶ್ ರೈ ಎದುಕೊಂದು ಸುರುತ ಪಾತೆರ ಪಂಡಿರು. ಹಿರಿಯ ವಾರ್ತಾಮಾಣಿ ಪ್ರೆಸ್ ಕ್ಲಬ್ದ ದುಂಬುದ ಗುರುಕಾರ್ಯರು K ಆನಂದ ಶೆಟ್ಟಿ ಕಾರ್ಯಕ್ರಮ ಉದಿಪನ ಮಲ್ತೇರು. RC ಭಟ್ ರಾಜೇಂದ್ರ ಕುಮಾರ್ನ ಬಗೆಟ್ ಪೊಲಬ್ ಮಲ್ತು ಕೊರಿಯರು.
ಹಿರಿಯ ವಾರ್ತಾಮಾಣಿ ಮನೋಹರ್ ಪ್ರಸಾದ್ ಇತ್ತಿದ್ದು ಹರೀಶ್ ರೈ ಗುರ್ಕಾರ್ಮಿಡು ಡಾಕ್ಟರ್ MN ರಾಜೇಂದ್ರ ಕುಮಾರ್ ರೆಗ್ ಪ್ರೆಸ್ ಕ್ಲಬ್ ಕುಡ್ಲದ ಪುರಸ್ಕಾರ ಕೊಡ್ದು ಸನ್ಮಾನದ ಮರ್ಯಾದೆ ಮಲ್ತೀರು. ರಾಜೇಂದ್ರ ಕುಮಾರ್ ಪಾತಿರ್ದು 40 ವರ್ಷಲಿಡ್ದು ತನಕ ಮಾಧ್ಯಮದ ಸಂಬಂಧ ಇತ್ತಿದ್ದು ತಾನು ಬೊಕ್ಕ ತನ್ನ ಸಹಕಾರಿ ಕ್ಷೇತ್ರ ಬುಲೇರೆ ನಿಖಿಲ್ಕೋರ್ನ ಸಹಕಾರ ಕಾರಣ ಒಂದು ಒಡಿಪು ಸೇರಿದು ದಕ್ಷಿಣ ಕನ್ನಡ ಜಿಲ್ಲೆದ ಸಹಕಾರ ಕ್ಷೇತ್ರಗೂ ಸಂದಿನ ಮರ್ಯಾದೆಯಿಂದ ಪಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ವಲಯಡು ನೂತ ಎಲ್ಪ ಪ್ರಾಥಮಿಕ ಪತ್ತಿನ ಸಹಕಾರಿ ಬ್ಯಾಂಕ್ಲು ಇತ್ತದು ಮಾತಾ ಲಾಭಡುಂಡು ಸಾಲ ತಿಕ್ಕದು ಜೀಂದು ಒರಿಯೇ ರೈತೆಲ ಜೀವದ ತುಂದು ಜೇರಂದು ಪಂಡ ಅವು ನಮ್ಮ ದೇಶೋಡೆ ದಕ್ಷಿಣ ಕನ್ನಡ ಜಿಲ್ಲೆ ಎಂದು ಪನಿಯರೆ ಪೆರ್ಮ್ಯಾಪುಂಡು. ದೇಶದ ಸಹಕಾರಿ ಕ್ಷೇತ್ರಡು ಬದಲಾವಣೆ ಕನೆಯರೆ ತುಂಡ ಸಹಕಾರಿ ಕ್ಷೇತ್ರಗೂ ಜನಕ್ಲಿನ ವಿಶ್ವಾಸ ಕಮ್ಮಿ ಆದು ಠೇವಣಿ ಕಮ್ಮಿ ಆವು ಅಂಚಾದು ಆ ಕಾನೂನುಡ್ದು ನಮ್ಮ ಜಿಲ್ಲೆನ ಪಿದೈದಿಯರೆ ಸರ್ಕಾರಗೂ ಕೇಂಡೊಂದೆ ಎಂದು ಆರ್ಪಂಡಿರು. ಕೇಂದ್ರ ಸಹಕಾರಿ ಬ್ಯಾಂಕ್ಗೆ ಇತ್ತೆ 111 ಶಾಖೆ ಉಂಡು. ಬೆಂಗ್ರೆ ಬೊಕ್ಕ ಮಾಣಿಡು ಬೇಗ ಶಾಖೆ ಶುರು ಮಲ್ಪುಂಡು. ಒರಂಬ ATM ಉಂಡು. ಪುತ್ತೂರು ಬೆಳ್ತಂಗಡಿ ಗೋಳಿ ಅಂಗಡಿ ATM ಮಲ್ಪೆರೆ ಉಲ್ಲ ಅಂದು ರಾಜೇಂದ್ರ ಕುಮಾರ್ ಪಂಡಿರು. ಸುದ್ದಿ ಮಾಧ್ಯಮದ ಪ್ರಶ್ನೆಲೆಗೆ ಜವಾಬ್ ಕೊಡ್ದು ತಂತ್ರಜ್ಞಾನ ಸೇರ್ಸಾವಂಜಿಂಡ ಬ್ಯಾಂಕ್ ಬುಳೆಯರ ಸಾಧ್ಯ ಇಜ್ಜಿ ಇತ್ತೆ 2 ಜಿಲ್ಲೆಡು ಒಂಜೊಂಜಿ ಮೊಬೈಲ್ ಬ್ಯಾಂಕಿಂಗ್ ಉಂಡು. ಒಂದು ಮುಖ್ಯವಾದ ಸಹಕಾರಿ ಬ್ಯಾಂಕ್ನ ಜನಕ್ಲೆಗ್ ಪೊಲಬ್ ಮಲ್ತು ಕೊರಿಯರೆಗಾದು ಉಂಡು. 121 ಶಾಖೆ ಮಲ್ತದು ರಾಜ್ಯೋಡೆ ದಾಖಲೆ ಮಲ್ಪೊಡುಂದುಲ್ಲ. ನವೋದಯ ಸ್ವಸಹಾಯ ಸಂಘ ರಾಜ್ಯದ 8 ಜಿಲ್ಲೆಲೆಡು ಉಂಡು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಂಡಿರು. ಸಂಘದ ಗುರುಕಾರ್ಯರು ಶ್ರೀನಿವಾಸ್ ನಾಯಕ್ ಇಂದಾಜೆ, ಇಬ್ರಾಹಿಂ ಅಡಕಸ್ಥಳ, ಪತ್ರಿಕಾ ಭವನ ಟ್ರಸ್ಟ್ ಗುರುಕಾರ್ಯರು ರಾಮಕೃಷ್ಣ ಆರ್ ಪಾಲ್ದೆತೊಂಡಿರು. RC ಭಟ್ ಕಾರ್ಯಕ್ರಮ ಸುಧಾರ್ತಿರು. ಹಿರಿಯ ಸ್ವಾತಂತ್ರ್ಯ ಪೊರಂಬಾಟದಾರರು ಮಟ್ಟರ್ ವಿಠಲ ಕಿಣಿಯರಿಗೂ ಸನ್ಮಾನದ ಮರ್ಯಾದೆ ಮಲ್ತೀರು. ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಒಂದು ಕೃತಿಯನ್ನು ಬರೆದಿದ್ರು. ಅದಕ್ಕೆ ಮುನ್ನುಡಿಯನ್ನು ಕೂಡ ಬರೆಯುವಂಥ ಭಾಗ್ಯ ಅವಕಾಶ ನನಗೆ ಸಿಕ್ಕಿತ್ತು ಅಂತ ಹೇಳ್ತಾ ಬಹಳ ಸಂತೋಷದಿಂದ ರಾಜೇಂದ್ರ ಕುಮಾರ್ ಅವರ ವ್ಯಕ್ತಿತ್ವವನ್ನು ಕಂಡಾಗ ಒಂದು ಹಾಡು ನೆನಪಾಗ್ತದೆ. ಅದನ್ನೇ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು, ಎಂದಿಗೂ ಸೋತು ಎಂದು ಯಾರಿಗೂ ಸೋತು ತಲೆಯ ಬಾಗದು. ಹೇಳಿದ್ರಲ್ಲ, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆನಂತರ ತಾನೇ ನೊಂದರು ಕಬ್ಬು ಸಿಹಿಯ ಕೊಡುವುದು, ತಾನೇ ಉರಿದರು ಬೆಳಕ ಕೊಡುವುದು ಅಂತ ಒಂದು ವ್ಯಕ್ತಿತ್ವ ಅವರದ್ದಾಗಿದೆ. SDC ಬ್ಯಾಂಕ್ಗೆ ಸಂಬಂಧಪಟ್ಟ ಹೇಳಿದಂಥ ಮಾತು. ಇಲ್ಲಿ ಮಂಗಳೂರಿನಲ್ಲಿ MN ರಾಜೇಂದ್ರ ಕುಮಾರ್ ಅವರನ್ನು ಮೊದಲ ಬಾರಿಗೆ ನೋಡಿದ್ದು ನಾನು ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಇದು 1974ನೇ ಇಸವಿಯಲ್ಲಿ ಕಾರ್ಕಳದಲ್ಲಿ ಅವರ ಆನೆಕೆರೆಯಿಂದ ಕಾರ್ಕಳದಲ್ಲಿ ಅವರ ಮನೆ ಕಡೆ ಹೋಗ್ತಿದ್ರೆ ನಾನು ಅಕ್ಕನ ಮನೆ ಅಲ್ಲಿಂದ ನಾನು PUCಗೆ ಹೋಗ್ತಾ ಇದ್ದೆ. ಹಾಗೆ ಈಗ ನಾನು ಅವರನ್ನು ನೋಡಿದ್ದು 49ನೇ ವರ್ಷ. ಬರುವ ವರ್ಷ ಚಿನ್ನದ ಹಬ್ಬ ಆಚರಣೆ ತಮ್ಮನ್ನು ನೋಡಿದ್ದಕ್ಕೆ ಅಂತ ನಾನು ಭಾವಿಸ್ತೇನೆ. ಅವರಾಗ ನಾವು ಕ್ರಿಕೆಟ್ ಆಡೋ ಸೈಡ್ ಅವರು ಹೋಗ್ತಾ ಇದ್ರು. ಆಗಲೂ ಎಲ್ಲರ ಹತ್ರ ಮಾತಾಡಿಸಿ ಹೋಗೋರು, ಎಲ್ಲರನ್ನ ಮಾತಾಡಿಸಿ ತಾನೇ ಏತಾಂಡ್ರನ್ನ ಹೀಗೆ ಎಲ್ಲರನ್ನ ಅವ್ರು ಬಂದಾಗ ಎಲ್ಲ ನಾವು ನಿಲ್ತಾ ಇದ್ದೇವೆ ಅಲ್ಲಿ. ಈಗಲೂ ನೆನಪಿದೆ ನನಗೆ. ಅದೇ ಒಂದು ಗೌರವ ಇವತ್ತು ಅವರ ಜೊತೆಗೆ ಅವರಿಗೆ ಇವತ್ತು ಹಾರಾರ್ಪಣೆ ಮಾಡುವ ಅವಕಾಶ ಕೂಡ ನನಗೆ ಪ್ರಾಪ್ತ ಆಯಿತು. ನಾನು ಅಥವಾ ನಮ್ಮ ಕ್ಷೇತ್ರ ಇಷ್ಟು ಬೆಳಿಬೇಕಾಗಿದ್ದರೆ ನೀವು ಕೊಟ್ಟಂಥ ಸಹಕಾರದಿಂದ ನಾವು ಇಷ್ಟು ಬೆಳೆದಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಇವತ್ತೇನು ನೀವು ನನಗೆ ಕೊಟ್ಟಂಥ ಗೌರವ ಇದೆ, ಅದು ನನಗೆ ಮಾತ್ರ ಸಂದದ ಗೌರವ ಅಲ್ಲ, ಇಡೀ ಸಹಕಾರಿ ಕ್ಷೇತ್ರಕ್ಕೆ ಸಂದ ಗೌರವ ಅಂತ ನಾನು ಭಾವಿಸ್ತೇನೆ. ಒಬ್ಬ ವ್ಯಕ್ತಿಯಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರಿದಾಗ, ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿದಾಗ ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೊಂದು ಛಲ ಜೀವನದಲ್ಲಿ ಬೇಕಾಗ್ತದೆ. ನಮ್ಮ ಆನಂದ್ ಶೆಟ್ಟಿ ಅವರು ಹೇಳಿದರು, ನಾನೊಂದು ಸಣ್ಣ ಸೊಸೈಟಿಯಿಂದ ನನ್ನ ಜೀವನ ಪ್ರಾರಂಭ ಮಾಡಿದೆ. ಅದರೊಂದಿಗೆ ನನ್ನ ಉದ್ಯಮವನ್ನು ಅದರ ಜೊತೆಯಲ್ಲಿ ಮಾಡ್ತಾ ಹೋದೆ. ನಮ್ಮ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರದ ತವರೂರು ಅಂತ ನಾವು ಹೇಳ್ತೀವಿ. ಹಲವು ಬ್ಯಾಂಕ್ಗಳ ಉಗಮ ಸ್ಥಾನ ಕೂಡ ಹೌದು. ಸಿಂಡಿಕೇಟ್ ಇರ್ಬೋದು, ವಿಜಯ ಇರ್ಬೋದು, ಕೆನರಾ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ಹಲವು ಬ್ಯಾಂಕ್ಗಳು ಉಗಮ ಸ್ಥಾನ. ನಮ್ಮ ಜಿಲ್ಲೆಯವರಿಗೆ ಎಲ್ಲ ಕಡೆ ಗೌರವ, ವಿಶೇಷವಾದಂಥ ಗೌರವ ಇದೆ ಅಂತ ಬುದ್ಧಿವಂತರ ಜಿಲ್ಲೆಯವರು, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಬುದ್ಧಿವಂತರ ಜಿಲ್ಲೆ ಅಂತ ಇದೆ.
ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದರೆ ಅದು ಯಶಸ್ವಿಯಾಗಿ ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ನಾವು ಕೆಲಸ ಮಾಡಿದೆ ಅನ್ನುವಂಥ ಕೀರ್ತಿ ನಮ್ಮ ಜಿಲ್ಲೆಯ ಎಲ್ರಿಗೂ ಸಂದಿದೆ. ಬುಧವಾರ ಕರಿದುಪೋಯಿನ ಕರ್ನಾಟಕ ಬ್ಯಾಂಕ್ದ ದುಂಬುದ ಗುರುಕಾರ್ಯರು ಪೊಳಲಲ್ಲಿ ಜಯರಾಮ್ ಭಟ್ರಿಗೆ ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮ ಶುಕ್ರವಾರ ಕುಡ್ಲದ ಶಾರದಾ ವಿದ್ಯಾಲಯದ ಸಭಾಂಗಣೋಡು ನಡೆದಿದೆ. ಬುಧವಾರ ಕರಿದುಪೋಯಿನ ಕರ್ನಾಟಕ ಬ್ಯಾಂಕ್ದ ದುಂಬುದ ಗುರುಕಾರ್ಯರು ಪೊಳಲಿ ಜಯರಾಮ್ ಭಟ್ರಿಗೆ ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮ ಶುಕ್ರವಾರ ಕುಡ್ಲದ ಶಾರದಾ ವಿದ್ಯಾಲಯದ ಸಭಾಂಗಣೋಡು ನಡೆದಿದೆ. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಜಯರಾಮ್ ಭಟ್ರಿನ ಫಟೋಕು ಪುರುಪ ಪಾಡ್ದು ಶ್ರದ್ಧಾಂಜಲಿ ಸಂದಾಯರು. ರಾಘವೇಂದ್ರ ರಾವ್ ಪಾತಿರ್ದು ಏರ್ನ ಒಟ್ಟುಗಳ ನಿಷ್ಠುರದ ಅಂತೆ ದೋಸ್ತಿನಂಚ ಸರ್ವೇ ಜನ ಸುಖಿನೋ ಭವಂತು ಪನ್ಪನಂಚ ಬದುಕುನಾರು ಜಯರಾಮ್ ಭಟ್ರು ಪಂಡೇರು. ಶಾರದಾ ಬರವು ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ ಎಂ ಬಿ ಪುರಾಣಿಕ್ ಪಾತಿರ್ದು ಶರಣನ ಗುಣ ಮರಣಡು ತೂವೊಡುಗೆ ಅರನ ಬಗೆಟ್ ಜನಕರು ಶ್ರೇಷ್ಠತೆದ ಪಾತೆರ ಪನ್ನಗ ಅರನ ಗುಣಧರ್ಮ ಗೊತ್ತಾಪಣು ಪಂಡೇರು. ಕರ್ನಾಟಕ ಬ್ಯಾಂಕ್ದ ಏಳಿಗೆಗೆ ಪುಣ್ಯದು ಮಾತೆರೆಗಳ ಜಯರಾಮ್ ಭಟ್ರು ಮಾದರಿ ಆತೇರೆಂದು ಪಂಡೇರು. ಕರ್ನಾಟಕ ಬ್ಯಾಂಕ್ದ ಸಿಇಒ ಬೊಕ್ಕ ಆಡಳಿತ ನಿರ್ದೇಶಕರು ಕೃಷ್ಣನ್, ದುಂಬುದ ಸಿಇಒ ಬೊಕ್ಕ ಆಡಳಿತ ನಿರ್ದೇಶಕರು ಮಹಾಬಲೇಶ್ವರ ಎಂಎಸ್, ಕರ್ನಾಟಕ ಬ್ಯಾಂಕ್ದ ಗೋಕುಲದಾಸ್ ಪೈ, ಶಕ್ತಿ ಬರವು ಸಂಸ್ಥೆಯ ಡಾಕ್ಟರ್ ಕೆಸಿ ನಾಯ್ಕ್, ದುಂಬುದ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರ್ಣಿಕ್, ಕನ್ನಡ ಸಾಹಿತ್ಯ ಪರಿಷತ್ದ ದುಂಬುದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು, ದುಂಬುದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಾಲ್ಗೊಂಡಿರು. ಬಹಳ ಅನಾದಿಯಿಂದಲೂ ನಮ್ಮ ಜೀವನದ ಸಾತ್ವಿಕ ರಸಧಾರೆಯ ಮುಖಾಂತರ ಒಂದಷ್ಟು ಸಾಧನೆಯ ಸಾಧ್ಯತೆಗಳನ್ನು ಕಂಡುಕೊಂಡು ಜಗತ್ತಿನಲ್ಲಿಯೇ ಇವತ್ತು ಸುಸಂಸ್ಕೃತ ಸಜ್ಜನರ ರಾಷ್ಟ್ರ ಅಂದರೆ ಅದು ಭಾರತ. ಅದರಲ್ಲೂ ಈ ನಮ್ಮ ತವಳವ ನಾಡು ಕರ್ನಾಟಕವೇ ಶ್ರೇಷ್ಠ ಅಂತೆ, ಸಿರಿಗಂಧದ ನಾಡು ಅಂತ ಹೇಳ್ತಾರೆ. ಈ ಪ್ರದೇಶ ಎಲ್ಲವನ್ನೂ ನೆಲೆಗೊಂಡಂತೆ ಧರ್ಮಕ್ಷೇತ್ರವೂ ಹೌದು, ಕರ್ಮಕ್ಷೇತ್ರವೂ ಹೌದು, ವಿದ್ಯಾಕ್ಷೇತ್ರವೂ ಹೌದು, ಆರೋಗ್ಯ ಕ್ಷೇತ್ರವೂ ಹೌದು. ಈ ರಾಷ್ಟ್ರಕ್ಕೆ, ಈ ವಿಶ್ವಕ್ಕೆ ವಿತ್ತ ವ್ಯವಸ್ಥೆಯಲ್ಲಿ ಸಾಧನೆಯ ಸಾಧ್ಯತೆಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ವಿಶಿಷ್ಟ ಭೂಭಾಗವೂ ಹೌದು ಎನ್ನುವಂತಹ ಹೆಮ್ಮೆ ನಮ್ಮೆಲ್ಲರೂ. ಅದರೆಲ್ಲದರ ನಡುವೆ ಎಲ್ಲ ವಿತ್ತ ಕ್ಷೇತ್ರದ ಸಾಧನಾ ಸಾಧ್ಯತೆಗಳ ನಡುವೆ ಕರ್ನಾಟಕ ಬ್ಯಾಂಕ್ ಅದು ಕರ್ನಾಟಕದ ಈ ಪ್ರದೇಶದ ಸಾಧನಾ ಅಸ್ಮಿತೆಯ ಪ್ರತೀಕ ಅಂತ ಹೇಳಿದರೆ ತಪ್ಪಾಗಲಾರದು. ಹೊಳಲಿ ಜಯರಾಮ್ ಭಟ್ರು ನಿನ್ನೆ ಎಲ್ಲ ಮೊನ್ನೆ, ಇವತ್ತು ಶುಕ್ರವಾರ, ನಿನ್ನೆ ಗುರುವಾರ, ಮೊನ್ನೆ ಬುಧವಾರ, ಬಹುಶಃ ವಿಷ್ಣು ಸಾಯುಜ್ಯಕ್ಕೆ, ಆ ಸರ್ವಶಕ್ತನ ಸಾನ್ನಿಧ್ಯಕ್ಕೆ ಶಾಶ್ವತವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡರು ಅಂತ ಹೇಳಿದರೂ ತಪ್ಪಾಗಲಾರದು. ನೀವೆಲ್ಲ ತಿಳಿದಂತೆ ನಾವೆಲ್ಲರೂ ರಾಜ್ಯದಲ್ಲಿರುವವರು, ಎಲ್ಲರೂ ಅವರ ಜೊತೆಗೆ ಆತ್ಮೀಯರಾಗಿರುವವರು, ಎಲ್ಲರೂ ಅವರ ಜೊತೆಗೆ ಸಹೋದರರಂತೆ ಬಾಳಿ ಬದುಕಿದವರು. ಅವರ ಸಾವು ನಮಗೂ ಬರಲಿ ಅಂತ ಹೇಳುವಂಥ, ಅದೇ ರೀತಿಯ ಸಾವು ಬರಲಿ ಅಂತ ಹೇಳುವಂಥ ಅನೇಕಾನೇಕ ಜನರ ಅಪೇಕ್ಷೆ ನನ್ನ ಕಿವಿಯಲ್ಲಿ ಮೊಳಗುತ್ತಾ ಇದೆ. 2008 ನಂತರ ನಾವು ವಿ ಆರ್ ವೆರಿ ಕ್ಲೋಸ್ಡ್. ಯಾವ ಫಂಕ್ಷನಲ್ಲಿ ಸಿಕ್ಕಿದ್ರು, ಎಲ್ಲಿ ಸಿಕ್ಕಿದ್ರು, ನಮ್ಮ ಎಲ್ಲ ಫಂಕ್ಷನಿಗೂ ಅವ್ರು ಬರ್ತಾಯಿದ್ರು. ಹಾಗಾಗಿ ನಾವು ಭಾಳ ಹತ್ತಿರ ಆಗಿದ್ದರು. ಅವ್ರು ಬಿಟ್ಟು ನೋಡಿ ಮನಸ್ಸು ಅವ್ರದ್ದು. ಯಾರಿಗಾದರೂ ಹಾಳಾಗೋದು ಅಂತ ಹೇಳೋ ಒಂದು ಮನಸ್ಸು ಅವ್ರಿಗೆ ಇಲ್ಲದೇ ಇದ್ದೈತೆ. ಎಲ್ಲರನ್ನೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋ ಒಂದು ಸಿದ್ಧಾಂತವನ್ನು ಅವರು ಅಳವಡಿಸಿಕೊಂಡಿದ್ದರು. ಅದರಿಂದ ಯಾವಾಗಲೂ ನನಗೆ ತಿಳಿದ ಮಟ್ಟಿಗೆ ಯಾರ ಹತ್ರ ಅವರಿಗೆ ನಿಷ್ಠೂರ ಇಲ್ಲೈತೆ, ಎಲ್ಲ ಪಾಪಿಲ್ಲ. ಹಿ ವಾಸ್ ಕಸ್ಟಮರ್ ಫ್ರೆಂಡ್ಲಿ, ಬಾರೋವರ್ಸ್ ಫ್ರೆಂಡ್ಲಿ, ಡೆಪಾಸಿಟರ್ಸ್ ಫ್ರೆಂಡ್ಲಿ, ಸೋಷಲ್ ಫ್ರೆಂಡ್ಲಿ, ಆ್ಯಂಡ್ ವರ್ಕ್ನಲ್ಲಿ ಅವರ್ ಕಾಲೀಗ್ಸ್ ಸೋ ಫಾರ್ ಆಸ್ ಬ್ಯಾಂಕ್ ವಾಸ್ ಕನ್ಸರ್ನ್ಡ್. His concentration was entirely on the bank, and he has shown
what he could do as the top executive of the bank. Every year you could find 20 to 30% increase in the deposit and advances. So the bank has flourished like anything during this period, 5 years period, and at the same speed he gave momentum to the successors to follow it, to follow his footprints. After seeing his personal contact, and I saw that here is a man who has achieved something from our community in the undivided South Kannada district. ಶರಣನ ಗುಣ ಮರಣದಲ್ಲಿ ನೋಡು ಅಂತೇಳಿ ಬಹಳ ಉತ್ತಮವಾದಂಥ ಒಂದು ಮಾತು. ಅದರ ಅರ್ಥ ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿರುವಾಗ ಅಥವಾ ಒಂದು ಜಾಗದಲ್ಲಿರುವಾಗ ಜನ ಅವನಿಗೆ ಗೌರವ ಕೊಡ್ತಾರೆ. ಒಬ್ಬ ಮಂತ್ರಿ ಆಗಿರಲಿ, ಒಬ್ಬ ಚೇರ್ಮನ್ ಆಗಲಿ, ಬೇರೆ ಬೇರೆ ಕಾರಣದಿಂದ ಗೌರವ ಕೊಡ್ತಾರೆ. ಆದರೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಅವನು ಜೀವಂತರಾಗಿಲ್ಲ, ಅವನಿಗೆ ಯಾವುದೇ ಅಧಿಕಾರ ಸ್ಥಾನಮಾನಗಳನ್ನು ಕಳ್ಕೊಂಡ ನಂತರ ಆ ವ್ಯಕ್ತಿಯನ್ನು ಹೇಗೆ ಜನ ಗುರುತಿಸ್ತಾರೆ, ಅದರಿಂದ ಅವನ ವ್ಯಕ್ತಿತ್ವ ಪರಿಚಯ ಆಗ್ತದೆ. ಮೊನ್ನೆ ಜಯರಾಮ್ ಭಟ್ರ ಇದರ ನಂತರ ಜನ ಯಾವ ರೀತಿಯಲ್ಲಿ ಸ್ಪಂದಿಸಿದ್ರು, ಚಿಂತೆ ಮಾಡಿದರು, ಅವರ ಬಗ್ಗೆ ಪ್ರತಿಯೊಬ್ಬರ ಬಾಯಿಂದ ಇಂಥ ಉದ್ಗಾರ ಬಂತು ಎನ್ನುವಂಥದ್ದು ಅವರ ಸಾರ್ಥಕ ಜೀವನಕ್ಕೆ ಒಂದು ಸಾಕ್ಷಿ. Ensure that there is peace for Sri Jairam Bhatt, about whom we have heard so much. I have unfortunately not had the pleasure of meeting him, but I did receive a message from him last Thursday after we presented our Q1 results, and he was actually logged into our investor call, and he sent me a very good congratulatory message, and this is all my interaction with him. But from the speeches that I have heard, from the stories that I have heard from all of our colleagues, and of course whatever that I have been listening to today, I think he was an exceptional banker. The whole banking fraternity in India, it is a loss for, and it is also very important that how he has developed a truly leading banking and financial services brand from Karnataka, from Mangaluru, and this is something which is an exceptional feat. ಕುಡ್ಲದ ಬೋಳಾರ ಮುಳಿಬಿತ್ಲಿಡು ನಾಯಿ ಒಂಜಿ ಇಲ್ಲದ ಗೂಯಲಿಗೆ ಬುರ್ದು ಅಗ್ನಿಶಾಮಕ ದಳತಕ್ಲು ಐನ ಬಚಾವ್ ಮಲ್ತನ ಸಂಗತಿ ನಡತದಂಡೆ. ನಾಯಿ ಒಂಜಿ ಪರಮೋಸುಡು ಇಲ್ಲದ ಗೂಯಲಿಗೆ ಬುರ್ನ ಸಂಗತಿ ಬೋಳಾರ ಕೈತಲ್ದ ಮುಳಿಬಿತ್ಲಿಡು ನಡತದಂಡೆ. ಅಪಗನೆ ಊರ್ದಕ್ಲು ಈ ಬಗೆಟ್ ಅಗ್ನಿಶಾಮಕ ದಳತ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತೀರು. ಪಾಂಡೇಶ್ವರ ಅಗ್ನಿಶಾಮಕ ದಳದ ಅಧಿಕಾರಿಗಳು ಬೊಕ ಕೆಲಸಡು ಉಪನಾಕ್ಲು ಜಾಗಿಗೆ ಬತ್ತದು ಗೂಯಲಿಗೆ ಜತ್ತದು ನಾಯಿನ ಮಿತ್ತು ಒಯ್ತದು ಬಚಾವ್ ಮಲ್ತದೀರು. ಸ್ವಾತಂತ್ರ್ಯ ಉಚ್ಚೇದ ಮಹತ್ವದ ದಿನ ಆಗಸ್ಟ್ 15ಕ್ಕೆ ಬೆದ್ರದ ಎಕ್ಸಲೆಂಟ್ ವಿದ್ಯಾಸಂಸ್ಥೆಗೆ ಬರ್ಪುನ ಮೈಸೂರು ಅರಮನೆತ ಯದುವೀರ ಒಡೆಯರ್ ಹೊಸ ರಾಜ್ಯ ಸಭಾಂಗಣ ಉದಿಪನ ಮಲ್ಪೇರೆಂದು ಸಂಸ್ಥೆದ ಗುರುಕಾರ್ಯರು ಯುವರಾಜ್ ಜೈನ್ ಪಂತೇರು. ಬೆದ್ರದ ಎಕ್ಸಲೆಂಟ್ ಬರವು ಸಂಸ್ಥೆದ ಗುರುಕಾರ್ಯರು ಯುವರಾಜ್ ಜೈನ್ ಬೊಕ್ಕ ಕಾರ್ಯಂತೇರು ರಶ್ಮಿತಾ ಜೈನ್ ಶನಿವಾರ ಸುದ್ದಿಕೂಟುಡು ಪಾತೆದು ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ದಾನಿ ಮೈಸೂರು ಅರಮನೆತ ಮಹಾರಾಜರು ಯದುವೀರ ಸಂಸ್ಥೆಗೆ ಬರ್ಪುನ ಬಗೆಟ್ ಮಾಹಿತಿ ಕೊರಿಯರು. ಆನಿಕಾಂಡೆ 11ಕ್ಕೆ ಬಜಪೆ ವಿಮಾನ ಉಂತುನ ತಾಣಗೂ ಯದುವೀರ್ ಬರ್ಪೇರು. ಅಲ್ಪಡ್ದು ಬೆದ್ರದ ಎಕ್ಸಲೆಂಟ್ ವಿದ್ಯಾಸಂಸ್ಥೆಗೆ ಮಧ್ಯಾಹ್ನ 12 ಗಂಟೆಗೆ ಬರ್ಪೇರು. ಸಂಪ್ರದಾಯದ ಮರ್ಯಾದೆ ಮೆರವಣಿಗೆದ ಒಟ್ಟುಗೂ ಆರನೇ ಎದುಕೊನ್ನುವ 13:30ಕ್ಕೆ ಸಭಾಲೀಸುಡು ಪಾಲ್ದಿತುನ್ವೀರು. ಸ್ವಾತಂತ್ರ್ಯ ಉಚ್ಚೇದ ಮಹತ್ವದ ದಿನತ್ತಾನಿ ಪೊಸದಾದ ಕಟ್ಟಿನ ರಾಜ್ಯ ಸಭಾಂಗಣ 6 ಉದಿಪನ ಮಲ್ಪೇರು. 2022-23 ಸಾಲಿನ ನಡತಿನ ಬೋರ್ಡ್ ಪರೀಕ್ಷೆಡು ರಾಜ್ಯ ಮಟ್ಟಡು ರ್ಯಾಂಕ್ ಪಡೆಯಿನ ಪದವಿ ಪೂರ್ವ ಬೊಕ್ಕ ಪ್ರೌಢಶಾಲೆದ ಜೋಕ್ಲೆಗ್ ಬೊಕ್ಕ ಜೆಇ ಎಸ್ಇಟಿ ಐಐಟಿ ಪರೀಕ್ಷೆಲೆಡು ಮಲ್ಲ ಮಟ್ಟದ ಸಾಧನೆ ಮಲ್ತಿನಕ್ಲೆಗ್ ಸಮ್ಮನದ ಮರ್ಯಾದೆ ಮಲ್ಪುವ ಶ್ರೀಮಾನ್ ಮಹಾರಾಜರು ಯದುವೀರ ಕೃಷ್ಣದತ್ತ ಒಡೆಯರಿಗೆ ಸಂಸ್ಥೆದ ಲೆಕ್ಕೊಡು ಮರ್ಯಾದೆ ಸಂದಾವಣೆಂದು ಸುದ್ದಿಕೂಟುಡು ವಿವರ ಕೊರಿಯರು. ಎಕ್ಸಲೆಂಟ್ ಸಂಸ್ಥೆದ ಅಕಾಡೆಮಿಕ್ ಡೈರೆಕ್ಟರ್ ಸಂಪತ್ ಕುಮಾರ್, ಪ್ರಿನ್ಸಿಪಾಲ್ ಪ್ರದೀಪ್ ಕುಮಾರ್ ಶೆಟ್ಟಿ, ಮುಖ್ಯೋಪಾಧ್ಯಾಯರು ಶಿವಪ್ರಸಾದ್ ಭಟ್ ಸುದ್ದಿಕೂಟುಡಿದ್ದೇರು. ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಕ್ಸಲೆಂಟ್ ಮೂಡುಬಿದಿರೆಯಲ್ಲಿ ವಿಶೇಷವಾಗಿ ನಡೆಸಿಕೊಂಡು ಹೋಗಬೇಕು ಅಂತ ಒಂದು ಯೋಜನೆ ಹಾಕಿಕೊಂಡಿದ್ದೇವೆ. ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆಯಂದು ನಮ್ಮ ಸಂಸ್ಥೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳನ್ನು
ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ನಮ್ಮ ಸಂಸ್ಥೆಯಿಂದ ಸಾಧನೆ ಮಾಡಿರ್ತಕ್ಕಂಥವರು ರಾಷ್ಟ್ರದ IIT ಮಡ್ರಾಸ್ ಇರ್ಬೋದು, ಏಮ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಕಡೆ ತಮ್ಮ ಸಾಧನೆಗಳನ್ನು ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳು ಇಲ್ಲಿಂದ ಹೊರ ಹೋಗಿದ್ದಾರೆ. ಅವರನ್ನು ಸನ್ಮಾನ ಮಾಡಿಸುವಂಥ ಕಾರ್ಯಕ್ರಮವನ್ನು ಈ ವರ್ಷ ಮೈಸೂರು ಸಂಸ್ಥಾನದ ಮಹಾರಾಜರಿಂದ ನಡೆಸಿಕೊಡಬೇಕು ಅಂತ ನಾವು ಯೋಜನೆ ಹಾಕ್ಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿನ ಯದುವೀರ ಕೃಷ್ಣದತ್ತ ಒಡೆಯರ್ ಮಹಾರಾಜರು ಆಗಮಿಸ್ತಾ ಇದ್ದಾರೆ. ಈ ವರ್ಷದ ಸ್ವಾತಂತ್ರ್ಯ ದಿನದಂದು ಮಧ್ಯಾಹ್ನ 11 ಗಂಟೆ ಹೊತ್ತಿಗೆ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ 12 ಗಂಟೆಯಿಂದ ನಮ್ಮ ಸಂಸ್ಥೆಗೆ 12 ಗಂಟೆಗೆ ಪಾದಾರ್ಪಣೆ ಮಾಡಲಿಕ್ಕೆ ಇದ್ದಾರೆ. ನಮ್ಮ ಸಂಸ್ಥೆಯ ಎಲ್ಲ ಸಹೋದ್ಯೋಗಿಗಳು ಸೇರಿಕೊಂಡು ಅವರನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ನಮ್ಮ ಸಂಸ್ಥೆಯ ಆವರಣದ ಒಳಗಡೆ ವಿಜೃಂಭಣೆ ಮುಖಾಂತರ ಅವರನ್ನು ಮೆರವಣಿಗೆ ಮಾಡಿಕೊಂಡು ಅದರೊಂದಿಗೆ NCC ಇರ್ಬೋದು, NSS ಇರ್ಬೋದು, ರೋವರ್ಸ್ ರೇಂಜರ್ಸ್ ಇರ್ಬೋದು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಅವರೆಲ್ಲ ವಿದ್ಯಾರ್ಥಿಗಳು NCCಯ ಒಂದು ಕ್ರಮದ ಪ್ರಕಾರ ಸಿಸ್ಟಮ್ಯಾಟಿಕ್ ಆಗಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಒಂದು ಹಂತದಲ್ಲಿ ನಾವು ಈ ಸಂಸ್ಥೆಗೆ ಬಂದು ಯದುವೀರರು ಮಕ್ಕಳೊಂದಿಗೆ 1 ಗಂಟೆ ಕಾರ್ಯಕ್ರಮ ಚರ್ಚೆ ಮಾಡಲಿಕ್ಕಿದ್ದಾರೆ. ಮೈಸೂರು ಸಂಸ್ಥಾನ ನಡೆದು ಬಂದಂಥ ರೀತಿ, ಅದು ಯಾವ ರೀತಿ ಪರಂಪರೆಯಾಗಿ ಹೊಂದಿಕೊಂಡು ನಮ್ಮ ದೇಶದಲ್ಲಿ ಮುನ್ನಡೆಕೊಂಡು ಹೋಗ್ತಾ ಉಂಟು ಅಂತ ಹೇಳುವಂಥದ ಬಗ್ಗೆ ಅವರು ಚರ್ಚೆ ಮಾಡಲಿಕ್ಕಿದ್ದಾರೆ. ಹಾಗೂ ಇವತ್ತಿನ ಯುವಕರಲ್ಲಿ ಇರತಕ್ಕಂಥ ಶಕ್ತಿ ಬಗ್ಗೆ ಮಹಾರಾಜರು ಮಕ್ಕಳೊಂದಿಗೆ ಸಂವಾದ ಮಾಡಿಕೊಳ್ಳಿಕ್ಕಿದ್ದಾರೆ. ವಿಶೇಷವಾಗಿ ಮೈಸೂರು ಸಂಸ್ಥಾನ ರಾಜರ ಕಾಲದಿಂದ ಅವರು ಶಿಕ್ಷಣಕ್ಕೆ ಕೊಟ್ಟಂತಹ ಮಹತ್ವ ಬಹಳ ದೊಡ್ಡದು. ನಮಗೆಲ್ಲ ತಿಳಿದ ಹಾಗೆ ಅನೇಕ ಯೂನಿವರ್ಸಿಟಿಗಳನ್ನು ಸ್ಥಾಪಿಸಿದ್ದಾರೆ. ಮಹಿಳಾ ಶಿಕ್ಷಣಕ್ಕೆ ಭಾಳಷ್ಟು ಒತ್ತು ಕೊಟ್ಟಿದ್ದಾರೆ. ನಿಮಗೆಲ್ಲ ತಿಳಿದ ಹಾಗೆ ಗುರುಕುಲ ಪದ್ಧತಿಯಲ್ಲಿ ನಮ್ಮ ಸಂಸ್ಥೆ ಬೆಳೀತಾ ಇದೆ. ಈಗಾಗಲೇ ಅವರು ಹೇಳಿದ ಹಾಗೆ ಯೋಗ ಆಗಲಿ, ಧ್ಯಾನ ಆಗಲಿ, ಯಾವುದು ಸಾಂಸ್ಕೃತಿಕ ಮುಖಗಳುಂಟು ಆ ಎಲ್ಲ ಮುಖಗಳನ್ನು ಪರಿಚಯಿಸಲ್ಪಡುವುದರೊಂದಿಗೆ ವಿದ್ಯಾರ್ಥಿಗಳ ಯೋಚನಾ ಮತ್ತು ಗ್ರಹಿಕಾ ಕೌಶಲ್ಯಕ್ಕೆ ಬೇಕಾದಂತಹ ಎಲ್ಲ ಸದಂಶಗಳನ್ನು ಕೂಡ ಈ ಸಂಸ್ಥೆಯಲ್ಲಿ ನೀಡಲಾಗ್ತದೆ. ಹಾಗೆ ಎಲ್ಲವನ್ನೂ ಕೂಡ ಕಲಿತುಕೊಂಡು ಬೆಳೆಯುವಂತಹ ಮಗುವಿಗೆ ಈ ಹಿಂದೆ ನಮ್ಮ ರಾಜರು ಕೊಟ್ಟಂತಹ ಕೊಡುಗೆಗಳ ಏನು ಎನ್ನುವುದನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕು. ಮತ್ತು ವಿದ್ಯಾವಂತರಾಗಿ ತೊಡಗಿಸಿಕೊಂಡವರಿಗೆ ಹೇಗೆ ರಾಜರು ಗೌರವವನ್ನು ಕೊಡ್ತಿದ್ದರು ಮೊದಲು, ಆ ಪರಿಚಯವು ಆಗಬೇಕೆನ್ನುವ ನಿಟ್ಟಿನಲ್ಲಿ ವಿದ್ಯಾ ರಾಜಸು ಪೂಜತೆ, ವಿದ್ಯೆ ಎನ್ನುವುದು ರಾಜರಿಂದ ಯಾವತ್ತೂ ಗೌರವಿಸಲ್ಪಡ್ತದೆ ಎನ್ನುವುದು ಮಕ್ಕಳಿಗೆ ಮನವರಿಕೆ ಮಾಡಿ ಕೊಡಬೇಕೆನ್ನುವ ಉದ್ದೇಶದಿಂದ ರಾಜರನ್ನು ಬಹಳ ಪ್ರೀತಿಯಿಂದ ಆಮಂತ್ರಿಸಿದ್ದರು. ರಾಜರು ಅಷ್ಟೇ ಪ್ರೀತಿಯಿಂದ ಇದಕ್ಕೆ ಒಪ್ಪಿಕೊಂಡಿದ್ದಾರೆ. ಇದು ನಮಗೆ ತುಂಬ ಸಂಭ್ರಮದ ಮತ್ತು ಅಭಿಮಾನದ ವಿಷಯ. ಚೀನಾ ದೇಶದ ಚೆಂಡು ಪಂಪ್ನ ಊರುಡು ನಡತಿನ ಜಾಗತಿಕ ವಿಶ್ವವಿದ್ಯಾನಿಲಯ ಅಥ್ಲೆಟಿಕ್ಸ್ ಪಂತುಡು ಬಿದ್ರದ ಆಳ್ವಾಸ್ ಕಾಲೇಜ್ ಕಲ್ಪನಾ ಭವಾನಿ ಯಾದವ್ ಕಂಚಿದ ಪದಕ ಗೆದ್ದಿದ್ದರು. ಚೀನಾ ದೇಶದ ಚೆಂಡು ಪಂಪ್ನ ಊರುಡು ನಡತಿನ ಜಾಗತಿಕ ವಿಶ್ವವಿದ್ಯಾನಿಲಯದ ಅಥ್ಲೆಟಿಕ್ ಗೊಬ್ಬದ ಕೂಟುಡು ಲಾಂಗ್ ಜಂಪ್ ಪಂತುಡು ಬೆದ್ರ ಆಳ್ವಾಸ್ ಕಾಲೇಜದ ಸುರುತ ವರ್ಷದ MBA ಬರವು ಕಲ್ಪನಾ ಭವಾನಿ ಯಾದವ್ ಕಂಚಿದ ಪದಕ ಗೆದ್ದಿದ್ದರು. ಕಂಚಿದ ಪದಕದೊಟ್ಟುಕು ಚೀನೋಡ್ದು ಭಾರತಗೂ ವಾಪಸ್ ಬತ್ತದು ರೈಲ್ ಕುಡ್ಲಗ ಬತ್ತದು ಶನಿವಾರ ಕಾಂಡೆ ಕುಡ್ಲಾ ಜಂಕ್ಷನ್ ರೈಲ್ ಆಫೀಸ್ ಜಪ್ಪನಾಗ ಆಳ್ವಾಸ್ ಕಾಲೇಜದ ಆಡಳಿತ ಮಂಡಳಿ ಸದಸ್ಯರು ಬೊಕ ಗೊಬ್ಬುದಕ್ಲು ಹಾಜರಿತದು ಭಾರಿ ಖುಷಿ ತೆಗೆದುಕೊಂಡಿರು. ಚೀನಾದ ಗೊಬ್ಬದ ಕೂಟುಡು ಡೆಕಥ್ಲಾನ್ ಪಂತೋಡು ಪಾಲ್ದೊಂದು 10ನೇ ಸ್ಥಾನ ಪಡೆಯಿನ ಆಳ್ವಾಸ್ ಕಾಲೇಜದ ಸ್ಟಾಲಿನ್ ಜೋಸ್ಲ ಒಟ್ಟುಗಿತ್ತಿರು. ರೈಲ್ ಆಫೀಸ್ ಆಳ್ವಾಸ್ ಕಾಲೇಜದ ತರಬೇತಿದಾರರು ಅಜಿತ್ ಕುಮಾರ್, ಕುಡ್ಲಾ ವಿಶ್ವವಿದ್ಯಾನಿಲಯದ ಕ್ರೀಡಾ ವಿಭಾಗ ಸಹಾಯಕ ನಿರ್ದೇಶಕರು ಹರಿದಾಸ್ ಕೂಳೂರು ಬೊಕ ಬಾಕಿದಕ್ಲು ಭವಾನಿ ಯಾದವ್ ಬೊಕ ಜೋಸ್ ಸ್ಟಾಲಿನ್ರಿಗೆ ಮಾಲೆ ಪಾಡ್ದು ಮರ್ಯಾದೆ ಸಂದಾಯಿತ ಮಲ್ತೇರು. ಭವಾನಿ ಯಾದವ್ ಆಂಧ್ರ ಪ್ರದೇಶ ಮೂಲದಾರು, ಸ್ಟಾಲಿನ್ ಜೋಸ್ ತಮಿಳುನಾಡುದಾರು. ಇರುವೇರ್ಲ ಆಳ್ವಾಸ್ ಕಾಲೇಜದ ಕ್ರೀಡಾ ವಿದ್ಯಾರ್ಥಿ ವೇತನದೊಂದು ಕ್ರೀಡಾ ಹಾಸ್ಟೆಲ್ ಇತ್ತೊಂದು ತರಬೇತಿ ಪಡೆಯೊಂದಿಲ್ಲರು. ಕುಡ್ಲಾ ಜಂಕ್ಷನ್ ರೈಲ್ ಆಫೀಸ್ ಭವಾನಿ ಯಾದವ್ ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರದು. ಅಂತಾರಾಷ್ಟ್ರೀಯ ಪಂತುಡು ಸುರೂತ ಸರ್ತಿ ಪಾಲ್ತುಂದೆ ಲಾಂಗ್ ಜಂಪುಡು ಆಜಿ 32 ಮೀಟರ್ ದೂರಲಾಗಿದೆ ಕಂಚಿದ ಪದಕ ಪಡೆತೆ. ಆಳ್ವಾಸ್ ಕಾಲೇಜದ ಡಾಕ್ಟರ್ ಮೋಹನ್ ಆಳ್ವಾ, ವಿವೇಕ್ ಆಳ್ವಾ ಪ್ರಿನ್ಸಿಪಾಲಿಯರು ಬರವು ಕಲ್ಪವನಕ್ಲು ಉಮೇದು ಕೊಡ್ತೀರು. ಚೀನಾದ ಹವಾಮಾನ ಬೊಕ್ಕ ಭಾರತದ ಹವಾಮಾನ ವ್ಯತ್ಯಾಸ ಉಂಡು ಅಂಚದು ಪೋಡಿಗೆ ಎತ್ತಿನ ತರಬೇತಿದಾರರು ಅಜಿತ್ ಕುಮಾರ್ ಎಡ್ಡೆ ತರಬೇತಿ ಕೊಡ್ದು ಧೈರ್ಯದಿಂಜಾದಿರು ಒಂದೆರಡು ಸಾಧನೆ ಮಲ್ಪೆರ ಸಾಧ್ಯ ಆಂಡು ಭವಾನಿ ಯಾದವ್ ಪಂಡೇರು.
China, Chengdu, Fizu World University Games conducted in Chengdu, and I have secured a third place with a leap of 6.32 meters in a long jump. And I have secured bronze medal in long jump with a leap of 6.32 meters. This is my first international competition, and this is all because of the Mangaluru University, where from Alvas College I have represented the Mangaluru University, and from Mangaluru University I have done my event through Indian universities, and I have selected for World Universities team. And I am so thankful for Mangaluru University and Alvas College for supporting me. And as this is my first international meet, I felt actually very afraid during my competition, and I have overcome this all because of my coach. He have given me some good motivation and lectures before my event to concentrate on my event. I am so happy that it is all because of my coach Ajit Kumar and the support from the Alvas College chairman Sir Mohan Alvas and his son Vivek Alvas, and the principal and the PD Tilak sir, and I was heartily thankful for them. And I have completed my graduation in mechanical engineering, and after completing my graduation I have started my sports career into completely professionally. Actually I came from Andhra. Because of no proper training and tracks, I have came out of that state, and I was training now in Karnataka. I have good facilities here, and the thing was no one have given me the opportunity because everyone have pointed out my age criteria. They want the people who are in under 16 and under 18, but the only person beside me have given me without considering my age, and he just wanted the talent. Thank you. I am Stalin Jose. I am decathlon athlete. I am coming from Tamil Nadu. I am practicing here Alvas College. Here fully supported for Mohan Alvas sir, his son Vivek Alvas sir, and my coach Ajit's coach. He is fully for support me and trained well, and then I go to China for a World University competition. Very thanks to the Alvas Education Foundation chairman and other staffs, especially chairman sir Dr. Mohan Alvas sir and Vivek sir. They are fully supported for sports and culture in India. This is the one and only college of India giving such a support for the sports field and the cultural activities. I hope that next Olympics in 2024 Paris we get one medal for India. We need much more facilities. The government will be provided, I think. And thanks all the supporters, especially our PDs here and principal of BPED College and other coaches, and especially the university directors also here. And maybe next also coming competition they will be supported like this. I need thanks to all the supporters to supporting our activities, and thanks to all. ಬಜೆಪಿದ ಅನುದಾನಿತ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆಯಲ್ಲಿ ಶನಿವಾರ 10ನೇ ಕ್ಲಾಸ್ ಜೋಕಣ ಪ್ರತಿಭಾ ದಿನ ಬೊಕ್ಕ ಸ್ವಾತಂತ್ರ್ಯ ಉಚ್ಚೇದ ಕಾರ್ಯಕ್ರಮ ನಡೆದಿದೆ. ಮುಖ್ಯ ಉಪಾಧ್ಯಾಯರು ಭಗಿನಿ ಜೆಸ್ಸಿ ಪ್ರೀಮಾ ಗುರುಕಾರ್ಮೆ ವಹಿಸಿದ್ದಾರೆ. ಬಜೆಪಿದ ಅನುದಾನಿತ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆಯಲ್ಲಿ ಶನಿವಾರ ಪ್ರತಿಭಾ ದಿನ ಬೊಕ್ಕ ಸ್ವಾತಂತ್ರ್ಯ ಉಚ್ಚೇದ ಕಾರ್ಯಕ್ರಮ ನಡೆದಿದೆ. ಶಾಲೆದ ಮುಖ್ಯ ಉಪಾಧ್ಯಾಯರು ಭಗಿನಿ ಜೆಸ್ಸಿ ಪ್ರೀಮಾ ಗುರುಕಾರ್ಮೆಡ್ ನಡತಿನ ಲೇಸಡ್ ಶಿಕ್ಷಕ ರಕ್ಷಕ ಸಂಘದ ಒತ್ತುಗೂರ್ಕಾರ್ದಿ ಶ್ರೀಮತಿ ಯೋಗಿನಿ ಶ್ರೀಮತಿ ಲೂವಿಸ್ ಪೆರ್ಮುದೆ ಬಜೆಪೆ ಎಂಜಿಎಂ ಪಳ್ಳಿದ ಧರ್ಮಗುರು ಮುಸ್ತಫಾ ಝರಿ ಬಿನ್ನೆರಾದ್ ಪಾತೆದ್ದು ಜೋಗ್ನ ಪ್ರತಿಭಾ ಪ್ರದರ್ಶನಗೂ ಎಡ್ಡೆ ಬಯಕೆರು ಭಗಿನಿ ಜೆಸ್ಸಿ ಪ್ರೀಮಾ ಗುರ್ಕಾರ್ಮಿದ ಪಾತ್ರ ಪಂಡಿದೆ. ಜೋಕ್ರಡ ಉಪ್ಪನ ಬಿರ್ಸಾದಿಗೆ ಪಿದೆ ಬರೋಡುನಾಂಡ ಸರಿಯಾಯಿನ ವೇದಿಕೆ ತಿಕ್ಕೋಡು ಅಪಗ ಎಡ್ಡೆ ವ್ಯಕ್ತಿತ್ವ ಬುಳೆಪಾದ್ ಸಮಾಜ ಕಟ್ಟವನವಲು ತನ್ನವೇ ಆಯ್ನ ಕೊಡುಗೆ ಕೊರಿಯರು ಸಾಧ್ಯ. ಇಂಚಿನ ಕಾರ್ಯಕ್ರಮವನ್ನು ನನ್ನ ಮಿತ್ತಿಗೆ ಮಾತಾ ಕ್ಲಾಸ್ ದಕ್ಕಲು ನಡಪಾವಡು ಜೋಕ್ಲು ಪಾಲ್ದೆತು ನೋಡುವುದು ಪಂಡೇರು. 10ನೇ ಕ್ಲಾಸ್ ದಕ್ಕಿನ ಈ ಕಾರ್ಯಕ್ರಮದ ಮಾರ್ಗದರ್ಶಿ ಬರವು ಕಲ್ಪವನಾರು ವಾಸುದೇವರಾವ್ ಕುಡುಪು ಬರವು ಕಲ್ಪವನಕ್ಲು ಶ್ರೀಮತಿ ಲಿಲ್ಲಿ ಮಿನೆಜಸ್ ಶ್ರೀಮತಿ ಯಶೋದಾ ಪ್ರಶಾಂತ್ ಶ್ರೀಮತಿ ಗೀತಾಂಬಾ ಶ್ರೀಮತಿ ರೇಣುಕಾ ಶ್ರೀಮತಿ ನಯನ ಕುಮಾರಿ ಶ್ರೀಜಾ ಪಾಲ್ದೆತೊಂಡೇರು. ಸರ್ವಧರ್ಮದ ಗುರುತು ಆದುಪುನ ಮೂಜಿ ಧರ್ಮಲಿನ ಪ್ರಾರ್ಥನೆ ಭದ್ರತಾ ಒಟ್ಟುಗು ಭಾರತ ಮಾತೆಗೆ ಪುರ್ಪ ಅರ್ಪಣೆ ಮಲ್ತೇರು. ಭಾರತ ದೇಶದ ಬೇತೆ ಬೇತೆ ರಾಜ್ಯಲಿನ ನಾಟ್ಯ ನಮೂನೆಲಾದುಪುನ ಗುಜರಾತಿ ಪಂಜಾಬ್ ರಾಜಸ್ಥಾನದ ಸಾಂಸ್ಕೃತಿಕ ಕಲೆ ಬೊಕ್ಕ ತುಳುನಾಡದ ಯಕ್ಷಗಾನ ಕೋಲಾಟ ಬೇಡರಿನಲಿಕೆ ಪ್ರತಿಭಾ ಪ್ರದರ್ಶನಗಳು ಮೂಡ್ದು ಬತ್ತಂದು. ತನ್ನದೇ ಆದ ಕೊಡುಗೆ ಕೊಡಲು ಸಾಧ್ಯ. ಈ ನಿಟ್ಟಿನಲ್ಲಿ ಇಂದು 10ನೇ ತರಗತಿಯ ಪ್ರತಿಯೊಂದು ವಿದ್ಯಾರ್ಥಿಯು ವೇದಿಕೆಗೆ ಆಗಮಿಸಿ ತಮ್ಮಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರಸೂಸಿದ್ದು ಅಭಿನಂದನಾರ್ಹ ಕಾರ್ಯವಾಗಿದೆ.
ಇಂತಹ ಕಾರ್ಯಕ್ರಮಗಳು ಮುಂದೆ ಎಲ್ಲ ತರಗತಿಯ ಮಕ್ಕಳು ವೇದಿಕೆಗೆ ಬಂದು ಪ್ರಸ್ತುತಪಡಿಸಬೇಕು. ಹೋಲಿ ಫ್ಯಾಮಿಲಿ ಪ್ರೌಢಶಾಲೆಯ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನಿರಂತರವಾಗಿ ನೀಡುವಂತಾಗಲಿ ಎಂದು ಹಾರೈಸುತ್ತೇನೆ. ವಿಶಿಷ್ಟವಾದ ಮಾನಸಿಕ ಶಕ್ತಿಯೇ ಪ್ರತಿಭೆ. ಅನುಕೂಲ, ಅದೃಷ್ಟ, ಇಚ್ಛಾಶಕ್ತಿ ಎಲ್ಲ ಇದ್ದರೂ ಕೆಲವೊಮ್ಮೆ ಅವಕಾಶದ ಕೊರತೆಯಿಂದಾಗಿ ಪ್ರತಿಭೆ ಮಂಕಾಗಿ ಬಿಡುವುದು. ಆದರೆ ನಮ್ಮ ಹೋಲಿ ಫ್ಯಾಮಿಲಿ ಶಾಲೆಯಲ್ಲಿ ಪ್ರತಿಭೆಯನ್ನು ಮಂಕಾಗಲು ಬಿಡದೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಾಕಷ್ಟು ಅವಕಾಶಗಳು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಗೆ ಅವಕಾಶ ಲಭಿಸಿದೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲೆ.